ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ನಾವು ಹುಟ್ಟುವುದಕ್ಕಿಂತ ಮುನ್ನವೇ ಯಾವುದೋ ಒಂದು ಶಕ್ತಿ ನಮಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿಟ್ಬಿಟ್ಟಿರುತ್ತೆ ಅಂತ. ಹುಟ್ಟಿ ಮೇಲೆ ನಾವು ಅನುಭವಿಸ್ತಾ ಹೋಗ್ತೀವಿ ಅಷ್ಟೇ. ಅದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಅವರು ಹೇಳಿದರು, ನೀವು ನನ್ನನ್ನು ಹೋಳ್ತೀರಿ, ನಾನು ಚೆನ್ನಾಗಿ ಮಾಡಿದೆ ಅಂತ. ಆ ಹೃದಯವನ್ನು ಯಾವ ರಕ್ತನಾಳ ಸರಿಯಾಗಿ ಕೆಲಸ ಮಾಡಿದ್ರು ಅದನ್ನು ಕತ್ತರಿಸಿ ತೆಗೆದು ಈ ಕಾಲಿನಲ್ಲಿ ಇರತಕ್ಕಂತಹ ನಾಳವನ್ನು ತೆಗೆದು ಅಲ್ಲಿಗೆ ಹೊಂದಿಸಿ ಹೊಲಿಗೆ ಹಾಕಿದ್ದೀನಿ. ಬಟ್ಟೆ ಹೊಲಿಗೆ ಹಾಕಿದಾಗ ಅಷ್ಟು ಸುಲಭವೇ ಅದು. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಅವ್ರು ಹೇಳಿದರು ನನಗೆ, ಕಾಲಿನಲ್ಲಿ ನಾವು ನರವನ್ನು ಕತ್ತರಿಸಿ ತೆಗಿತೀವಲ್ಲ ಇಲ್ಲಿ ಹಾಕೋದಕ್ಕೆ, ಕಾಲಿನಲ್ಲಿ ನರ ತೆಗೆದುಬಿಟ್ರೆ ರಕ್ತನಾಳ ಅದನ್ನು ತೆಗೆದುಬಿಟ್ರೆ ಇಲ್ಲಿ ಹಾಕಿದರೆ ಕಾಲಿಗೆ ಶಕ್ತಿ ಹೋಗ್ಬಿಡುತ್ತಲ್ಲ, ಹೋಗಿದೆ ಸ್ವಲ್ಪ. ಆದರೆ ಅಲ್ಲಿ ಓಡಾಡಬೇಕಾಗಿದ್ದರೆ ಕಾಲು, ಅಲ್ಲಿ ಸಹಾಯ ಆಗಿರತಕ್ಕಂಥದ್ದು ಆ ರಕ್ತನಾಳ. ಆ ರಕ್ತನಾಳವನ್ನು ನಾನು ತೆಗೆದು ಇಲ್ಲಿ ಸರಿ ಮಾಡಿಬಿಟ್ರೆ ಕಾಲಿನ ಗತಿ ಏನು? ಹೇಗೆ ಓಡಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳಿ ಅವರೇ ಉತ್ತರ ಹೇಳಿದರು. ಹೇಗೆ ಓಡಾಡ್ತೀರಿ ನೀವು ಅಂದರೆ, ನನಗೆ ಸುಮಾರು 30 ವರ್ಷಗಳಿಂದ ಇಷ್ಟು ಸಾವಿರ ಶಸ್ತ್ರಚಿಕಿತ್ಸೆ ಮಾಡಿದಾಗಲೂ ಇರತಕ್ಕಂಥ ಬಹಳ ದೊಡ್ಡ ಆಶ್ಚರ್ಯ ಏನಪ್ಪ ಅಂದರೆ, ದಯವಿಟ್ಟು ಕೇಳಿ, ಪ್ರತಿಯೊಬ್ಬರ ಕಾಲಿನಲ್ಲಿಯೂ ಪ್ರತಿಯೊಬ್ಬರ ಕೈನಲ್ಲಿಯೂ 2 ಜೊತೆ ಹೆಚ್ಚುವರಿ ರಕ್ತನಾಳಗಳು ಮೊದಲೇ ಇರುತ್ತಂತೆ. ಈ ರಕ್ತನಾಳಗಳನ್ನು ತೆಗೆದು ಇಲ್ಲಿ ಸೇರಿಸಿದರೆ ಇನ್ನೂ 2 ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಹೆಚ್ಚುವರಿ ರಕ್ತನಾಳನ್ನು ಇಟ್ಟಿದ್ಯಾರ್ರಿ ಅಲ್ಲಿ? ನಿಮಗೆ ಇದು ಅರ್ಥ ಆಗ್ತಾ ಇದೆಯಾ? ಮನುಷ್ಯ ಹುಟ್ಟಿದ ಎಷ್ಟೋ ಸಾವಿರ ವರ್ಷಗಳ ಮೇಲೆ ಈ ಶಸ್ತ್ರಚಿಕಿತ್ಸೆ ಅನ್ನೋದು ಶುರುವಾಯಿತು. ಯಾವುದೋ ಒಂದು 50-60 ವರ್ಷಗಳ ಹಿಂದೆ ಹೃದಯ ಅನ್ನೋದನ್ನು ಬಗೆದು ಅಲ್ಲಿದನ್ನು ಸೇರಿಸಿ ಸರಿಪಡಿಸಬಹುದು ಅಂತ ಗೊತ್ತಾಯಿತು, ಇತ್ತೀಚೆಗೆ ಎಲ್ಲೊಂದು 50-60 ವರ್ಷದಲ್ಲಿ. ಆದರೆ ಅವರು ಹೇಳ್ತಾ ಇದ್ದಾರೆ, 2 ಜೊತೆ ರಕ್ತನಾಳ ಅಲ್ಲ, 4 ಜೊತೆ ಇಟ್ಟಿದೆ ಇಲ್ಲಿ ದೇಹದಲ್ಲಿ. ಆ 2 ಹೆಚ್ಚಿಟ್ಟಿದಾರಲ್ಲ, ಯಾರಿಟ್ಟರು, ಯಾವಾಗಿಟ್ಟರು, ಹೇಗಿಟ್ಟರು? ಮುಂದೆಂದೋ ಎಷ್ಟೋ ಸಾವಿರ ವರ್ಷಗಳಾದ ಮೇಲೆ ಈ ದೇಹವನ್ನು ಕತ್ತರಿಸಿ ಹೃದಯಕ್ಕೆ ಕಸಿ ಮಾಡಿ ಈ ರಕ್ತನಾಳಗಳನ್ನು ಜೋಡಿಸಬಹುದು ಅಂತ ಈ ದೇಹವನ್ನು ಸೃಷ್ಟಿ ಮಾಡಿದಾಗ 2 ಹೆಚ್ಚುವರಿ ರಕ್ತನಾಳಗಳನ್ನು ಯಾವ ಶಕ್ತಿ ಸೇರಿಸ್ತೀರಿ ನಮಗೆ? ನಮ್ಮ ದೇಹವನ್ನು ನೋಡಿದರೆ ನನಗೆ ಬಹುದೊಡ್ಡ ಆಶ್ಚರ್ಯ ಆಗಿಬಿಡುತ್ತದೆ. ಹೇಗ್ರಿ ನಾವು ಊಟ ಮಾಡ್ತೀವಿ, ಊಟ ಮಾಡಿ ಅನ್ನವನ್ನು ನುಂಗಿದ ಮೇಲೆ ನಾವೆಂದರೂ ಯೋಚನೆ ಮಾಡಿದ್ದೀವಿ ಅನ್ನ ಏನಾಯಿತು ಅಂತ? ನಮಗೆ ಗೊತ್ತಿಲ್ಲದೆ ಕೆಲಸ ಶುರುವಾಗ್ಬಿಡುತ್ತೆ ಒಳಗಡೆ. ಅದೇನೋ ಅನ್ನನಾಳ ಅದು ನುಗ್ಗುತ್ತಂತೆ, ಇಲ್ಲಿ ಪಿತ್ತರಸಾಯನ ಬಂದು ಸೇರುತ್ತಂತೆ, ಅದೆಲ್ಲೋ ಅರಗತ್ತಂತೆ ಜಠರದಲ್ಲಿ. ಕೊನೆಗೆ ಆ ಸಣ್ಣ ಕರಳಿಗೆ ಅಯ್ಯೋ, ನಾನು ಮಾಧ್ಯಮಿಕ ಶಾಲೆಯಿಂದ ಕೇಳ್ಕೊಂಡೇ ಬರ್ತಾಯಿದ್ದೀನಿ, ನಾವು ಒಂದು ದಿವಸವೂ ಅರ್ಥ ಆಗ್ತಾ ಇಲ್ಲ. ನಾನು ಉಂಡ ಆಹಾರ ಹೇಗೆ ಅರಗತ್ತೆ ಅಂತ ಗೊತ್ತಿಲ್ಲ ನನಗೆ. ಉಸಿರಾಡ್ತಾ ಇದ್ದೀವಲ್ರಿ, ಹೇಗೆ ಉಸಿರಾಡ್ತಾ ಇದ್ದೀವಿ? ಏನು ಪ್ರಯತ್ನಪಟ್ಟು ಈಗ ಗಾಳಿಯನ್ನು ತೆಗೆದುಕೊಳ್ಳುತ್ತೇನೆ, ತೆಗೆದುಕೊಂಡು ಗಾಳಿ ಸ್ವಲ್ಪ ಹೊತ್ತು ಇರುತ್ತದೆ, ಮತ್ತೆ ಗಾಳಿ ಹೊರಗೆ ಬರುತ್ತದೆ ಅಂತ ಯೋಗದ ಶಿಕ್ಷಕರೇ ಹೇಳಿಕೊಟ್ಟ ಹಾಗೆ ನಾನು ಮಾಡ್ತಾ ಇದ್ದೀನಾ? ಇಲ್ಲರಿ, ತನ್ನ ಪಾಡಿಗೆ ತಾನು ಉಸಿರಾಡ್ತಾ ಇದೆ. ಏನು ಹೃದಯ ಕ್ಷಣಕ್ಕೊಮ್ಮೆ ಡಬ್ ಡಬ್ ಅಂತ ಹೊಡ್ಕೊಳ್ತಾ ಇದೆಯಲ್ಲ, ಎಷ್ಟು ಗೊತ್ತಿದೆ ನನಗೆ, ಎಷ್ಟು ಸಲ ನಾನು ಗಮನ ಇಟ್ಟು ಕೇಳಿದ್ದೀನಿ. ಇದು ಯಾವ ವಿಚಿತ್ರವಾದ ವಿಶೇಷವಾದ ಅನುಭೂತಿಯನ್ನು ಹೊಂದಿರತಕ್ಕಂತಹ ದೇಹ ಇದು. ನನ್ನ ಅನುಮತಿ ಇಲ್ಲದೆ, ಅನುಮತಿ ಬಿಡಿ, ನನ್ನ ಪ್ರಯತ್ನವೇ ಇಲ್ಲದೆ ನನ್ನ ದೇಹದ ಪ್ರತಿಯೊಂದು ಅಂಗಗಳು ತಮ್ಮ ತಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇವೆ. ಈ ಪುಟಾಣಿ ಮಗು, ಒಂದು ದಿವಸದ ಮಗು, ಆ ಪುಟಾಣಿ ಮಗುವಿನ ಶ್ವಾಸಕೋಶವನ್ನು ತೀಡಿ ಉಸಿರಾಡು ಅಂತ ಹೇಳಿದ್ದು ಯಾರು?
ಒಂದು 10,000 ಮಕ್ಕಳಲ್ಲಿ ಯಾವುದೋ ಒಂದು ಮಗು ಉಸಿರಾಡೋಕ್ಕಾಗಲ್ಲ. ಆ ಮಗುಗೆ ಯಾಕೆ ಉಸಿರಾಡೋಕ್ಕಾಗಲಿಲ್ಲ? ನಮ್ಮ ದೇಹದಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳನ್ನು ನೋಡಿದರೆ ನನಗೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಹೇಗಯ್ಯ ಅಂತ ಪ್ರತಿನಿತ್ಯ ನಾನು ಮಲಗಿದಾಗ ಸತ್ತೋಗ್ತೀನಿ. ನಾವೆಲ್ಲರೂ ಮಲಗಿದಾಗ ನಿದ್ದೆ ಬರ್ತಾ ಇದ್ದ ಹಾಗೆ ನಮಗೆ ಗೊತ್ತಿಲ್ಲಪ್ಪ. ಮಾರನೆಯ ದಿವಸ ಬೆಳಗ್ಗೆ ಏಳುವ ತನಕ ನಾನು ಸತ್ತೋಗ್ಬಿಟ್ಟಿರ್ತೀನಿ. ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಎದ್ದ ಮೇಲೇ ಗೊತ್ತಾಯಿತು, ನಾನು ಬದುಕಿದ್ದೀನಿ. ಮುಚ್ಚಿದ ಕಣ್ಣನ್ನು ತೆಗೆಸ್ತಕ್ಕ ಶಕ್ತಿ ಯಾವುದು? ಬಿಟ್ಟ ಉಸಿರನ್ನು ಮತ್ತೆ ತಗೊಳ್ಳೋ ಶಕ್ತಿ ಯಾವುದು? ಗೊತ್ತಿಲ್ಲ. ನಮಗೆ ನಮ್ಮೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೋಟಿ ಕೋಟಿ ಜನರ ಜೀವನಗಳನ್ನು ನಿಯಂತ್ರಣ ಮಾಡಿಬಿಡುತ್ತಲ್ರಿ. ಏನು ನಾವು ಅಂದ್ಕೊಂಡಾಗೆ ಜೀವನ ಮಾಡೋಕ್ಕಾಗುತ್ತೆ ನಮಗೆ? ನಾವು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದೇವಾ? ನಾವು ನೋಡಿದ ಸೋಲುಗಳೆಷ್ಟಿದೆ, ನಾವು ಗೆದ್ದ ಗೆಲುವುಗಳೆಷ್ಟಿದೆ, ಆ ಗೆಲುವುಗಳಲ್ಲಿ ನಮ್ಮ ಪಾಲೆಷ್ಟಿದೆ? ನಾವು ಅಂದುಕೊಂಡ ಹೆಣ್ಣು ಯಾವುದೋ ಒಂದು ಯೌವನದಲ್ಲಿದ್ದಾಗ ಇವಳು ಮದುವೆ ಆಗಬೇಕು, ಆಗೇ ಬಿಡುತ್ತಾ? ಆ ಹುಡುಗಿನೇ ಮದುವೆ ಆಗಿಬಿಡ್ತೀವ ನಾವು? ಅಥವಾ ಗಂಡ ಹೆಂಡತಿ ಆಗಿರ್ತೀವಿ, ಏನು ಭಾಳ ಸುಖವಾಗೇ ಇರ್ತೀವ? ಅಥವಾ ಸುಖವಾಗಿರಲ್ಲ ಅಂತ ಆದ ಮದುವೆ ಸುಖವಾಗಿಯೇ ಇರಲ್ವಾ? ವಿಚ್ಛೇದನಗಳು ಯಾಕಾಗತ್ತೆ? ಯಾಕೆ ಮಗ ಅಂದ್ಕೊಂಡಿರ್ತಕ್ಕಂಥವನು ಅಪ್ಪನ ಮಾತು ಕೇಳಲ್ಲ? ಅಥವಾ ಯಾಕೆ ಅಪ್ಪನಿಗೆ ತುಂಬ ವಿನಮ್ರನಾಗಿರ್ತಾನೆ ಮಗ ಅನ್ನೋನು? ಯಾಕೆ ಬಡತನದಲ್ಲಿ ಒಂದಷ್ಟು ಜನ ಬೇಯ್ತಾ ಇರ್ತಾರೆ? ಯಾತಕ್ಕೆ? ಹಣ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ ಜನರ ಹತ್ರ. ಇದ್ದ ಹಣವನ್ನು ಖರ್ಚು ಮಾಡಲಾಗದೆ ಯಾಕೆ ಒದ್ದಾಡ್ತಾರೆ? ಈಗ ಇಲ್ಲಿ ಕೂತಿದ್ದೀರಿ ಒಂದಷ್ಟು ಜನ, ನಿಮಗೆ ನಿದ್ದೆ ಮಾಡೋದಕ್ಕೊಂದು ಗುಳಿಗೆ ತಗೋಬೇಕಾಗಿಲ್ಲ, ಊಟ ಮಾಡಿದ ಅರಗೋದಕ್ಕೊಂದಷ್ಟು ಔಷಧಿ ಕುಡಿಬೇಕಾಗಿಲ್ಲ, ಬದುಕ್ತಾ ಇದ್ದೀವಿ ಸುಖವಾಗಿ ಸಮಾಧಾನವಾಗಿ. ಹೇಗೆ? ಎಷ್ಟೋ ಜನ ನಿದ್ದೆ ಬರದೆ ಒದ್ದಾಡ್ತಾರೆ. ಎಷ್ಟೋ ಜನ ಕೋಟಿಗಳ ಹಣವನ್ನು ಇಟ್ಟುಕೊಂಡು ಮನಸ್ಸಿಗೆ ಶಾಂತಿನೇ ಇಲ್ಲ. ಎಲ್ಲ ಅನುಕೂಲ ಇರುತ್ತೆ, ಹೆಂಡತಿ ಮಾತು ಕೇಳಲ್ಲ, ಎಲ್ಲ ಅನುಕೂಲ ಇರುತ್ತೆ, ಮಗ ವಿರುದ್ಧವಾಗಿರ್ತಾನೆ. ಅಷ್ಟಿಲ್ಲ ನಮಗೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ. ಯಾಕೆ ಕೆಲವರಿಗೆ ತುಂಬ ಸುಖ ಇದೆ, ಕೆಲವರಿಗೆ ಯಾಕೆ ದುಃಖ ಇದೆ, ಕೆಲವರಿಗೆ ಯಾಕೆ ಸಮಸ್ಯೆ ಇದೆ, ಕೆಲವರು ಯಾಕೆ ಮಂಕಾಗಿದ್ದಾರೆ, ಕೆಲವರು ಯಾಕೆ ಬುದ್ಧಿವಂತರಾಗಿದ್ದಾರೆ, ಕೆಲವರು ಯಾಕೆ ಬಡವರಾಗಿದ್ದಾರೆ, ಕೆಲವರು ಯಾಕೆ ಶ್ರೀಮಂತರಾಗಿದ್ದಾರೆ? ಹುಟ್ಟಿದ್ದಕ್ಕೆ ಕಾರಣವೇನು ಅಂತ ನಮಗೆ ಗೊತ್ತಿಲ್ಲ. ಭೃಗುವಿಗೆ ಅವರಪ್ಪ ಹೇಳಿದ್ದು ಅದೇ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನನಗಿದು ಅರ್ಥ ಆಗ್ತಾ ಇದೆ ಕಣಯ್ಯ, ಬಾಯಿನಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಅಪ್ರಾಪ್ಯ ಮನಸಾ ಸಹ, ಮನಸ್ಸು ಗೊತ್ತಾಗ್ತಾ ಇದೆ, ಅದು ಹೇಳೋಕ್ಕಾಗ್ತಾ ಇಲ್ಲ. ವಾಚೋ ನಿವರ್ತಂತೆ, ವಾಪಸ್ ಹೊಡಿತಾ ಇದೆ. ಯಾವುದಕ್ಕೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಯಾತಕ್ಕಾಗಿ ನಾವು ಹುಟ್ಟುವ ಮುನ್ನ ಎಲ್ಲಿದ್ದೆವು ಅಂತ ನನಗೆ ಗೊತ್ತಿಲ್ಲ, ಹುಟ್ಟೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದ ಈ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಬದುಕನ್ನು ನಿಯಂತ್ರಿಸ್ತಾ ಇರತಕ್ಕಂಥ ಶಕ್ತಿ ಯಾವುದು? ಅಕ್ಷರಂ ಬ್ರಹ್ಮ ಪರಮಂ. ಸಾವಿಲ್ಲದ, ಗತಿ ಗಮನ ಗೊತ್ತಿಲ್ಲದ, ವಿಳಾಸ ತಿಳಿಯದ ಈ ಇಡೀ ಪ್ರಪಂಚವನ್ನು, ಈ ಇಡೀ ವಿಶ್ವವನ್ನೇ ಯಾವುದೋ ಒಂದು ಶಕ್ತಿ ನಿಯಂತ್ರಣ ಮಾಡ್ತಾ ಇದೆಯಲ್ಲ. ಈಗ ನೋಡಿ, ನಾನು ಪ್ರತಿನಿತ್ಯ ನಮ್ಮ ಮಾಳಿಗೆಯ ಮೇಲೆ ಓಡಾಡ್ತೀನಿ. ಹೊರಗಡೆ ಓಡಾಡಿದರೆ ಜನ ನಮಸ್ಕಾರ ನಮಸ್ಕಾರ ಅಂತಾರೆ. ನಾನು ಓಡಾಡಿದಾಗ ಜಪ ಮಾಡ್ತೀನಿ. ಆ ಜಪಕ್ಕೆ ಧಕ್ಕೆ ಆಗುತ್ತೆ ಅಂತ ನಾನು ಮನೆ ಬಿಟ್ಟು ಹೊರಗೆ ಬರಲ್ಲ. ಊರಿನಲ್ಲಿದ್ದಾಗ, ಬೆಂಗಳೂರಿನಲ್ಲಿದ್ದಾಗ ಮಹಡಿ ಮೇಲೆ ಓಡಾಡ್ತೀನಿ. ಹಾಗೆ ಓಡಾಡಿದಾಗ ನಾನು ಸುಮ್ಮನೆ ಮೇಲೆ ನೋಡಿದರೆ, ನೀವು ನೋಡ್ತೀರಿ, ನಿಮಗೂ ಗೊತ್ತಾಗುತ್ತೆ, ಏನು ದೊಡ್ಡ ವಿಷಯ ಅಲ್ಲ.
ಸುಮಾರು 5 ಗಂಟೆ ಹೊತ್ತಿಗೆ ಕಾಗೆಗಳು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ. ನನಗೆ ಗೊತ್ತಿಲ್ಲದ ಪ್ರಶ್ನೆ, ಎಲ್ಲಿ ಹೋಗುತ್ತವು? ಅದು ಯಾಕೆ ಇದು ಯಾವುದೋ ಈ ದಿಕ್ಕಿನಿಂದ ಕಾಯಿಲೆ ಆ ಕಡೆ ಹೊರಡುತ್ತೆ, ಅದಕ್ಕೆ ಅಲ್ಲೇ ಯಾಕೆ ಹೋಗಬಾರ್ದು? ಅಲ್ಲೇ ಯಾಕೆ ಆಹಾರವನ್ನು ಹುಡ್ಕೊಂಡು ಹೋಗಬಾರ್ದು? ಇಲ್ಲ, ಎಷ್ಟೊಂದು ಮೈಲುಗಳು ಕಿಲೋಮೀಟರ್ಗಳು ಹೋಗುತ್ತಾ, ಅದೆಲ್ಲೋ ಹೋಗುತ್ತೆ. ಹೋದ ಕಾಗೆಗಳು ಸಂಜೆ 4 ಗಂಟೆಗೆ ವಾಪಸ್ ಬರುತ್ತೆ. ಅದು ಯಾಕೆ ಇಲ್ದಿರೋ ಕಾಗೆ ಅಲ್ಲಿ ಹೋಗುತ್ತೆ? ಯಾಕೆ ಮಂಗಳೂರಿನಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ಬೆಂಗಳೂರು ಹೋಗಿ ಕೆಲಸ ಮಾಡಬೇಕು, ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಕೋಲಾರಕ್ಕೆ ಯಾಕೆ ಹೋಗಬೇಕು? ಗೊತ್ತಿಲ್ಲ, ಕಾಗೆ ಹೋಗುತ್ತೆ. ನಾನು ಒಂದು ಜೇಡ ಕಟ್ಟುತ್ತೆ ಬಚ್ಚಲ ಮನೆಯಲ್ಲಿ. ಆ ಜೇಡ ಕಟ್ಟಿ ಏನು ಮಾಡ್ತಾಯಿದೆ? ಯಾವುದೋ 1, 2, 3, 4 ದಿವಸ ಆದರೆ ಒಂದು ಗೊದ್ದ ಸಿಗುತ್ತೆ. ಯಾವುದೋ ಒಂದು ಸಿಂಹ, ಯಾವುದೋ ಒಂದು ನಾಯಿ, ಯಾವುದೋ ಒಂದು ಹಕ್ಕಿ, ಯಾವುದೋ ಒಂದು ಹಾವು, ಯಾವುದೋ ಒಂದು ಕಪ್ಪೆ ಯಾಕೆ ಬದುಕಿವೆ? ಬದುಕಿ ಏನು ಮಾಡ್ತಾ ಇವೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ, ಭೂತಾನಿ ಜಾಯಂತೆ. ನಾವು ಹುಟ್ಟುವುದಕ್ಕಿಂತ ಮುನ್ನ ಏನಾಗಿದ್ದೆವು? ಎಲ್ಲೋ ಇರಬೇಕಲ್ಲ, ಎಲ್ಲೋ ಇಲ್ಲದೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ವಲ್ರಿ. ಅದಕ್ಕೆ ಪ್ರಾರಂಭದ ಸಭಾಭವನದ ಪ್ರವೇಶದ ಉದಾಹರಣೆ ಕೊಟ್ಟಿದ್ದು. ನಾವು ಎಲ್ಲೆಲ್ಲೋ ಇದ್ದೆವು, ಇಲ್ಲಿಗೆ ಬಂದಿದ್ದೇವೆ. 8 ಗಂಟೆ ಆದಮೇಲೆ ಹೋಗ್ತೀವಿ ಹೊರಗಡೆಗೆ. ಎಲ್ಲೆಲ್ಲೋ ಯಾವುದೋ ಜನ್ಮದಲ್ಲಿ ಇದ್ದ ನಾವು ಈಗ ಬಂದಿದ್ದೇವೆ. ಹಾಗಾದರೆ ಹಿಂದೆ ಯಾವ ಜನ್ಮಗಳಲ್ಲಿ ಇದ್ದೆವು, ಯಾಕಿದ್ದೆವು, ಯಾಕೆ ಬಂದಿದ್ದೇವೆ, ಬಂದೇನು ಮಾಡ್ತೀವಿ, ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ? ಈ ಮೂರನ್ನೂ ನಿಯಂತ್ರಣ ಮಾಡತಕ್ಕದ್ದು ಅಕ್ಷರ, ಅದು ಪರಬ್ರಹ್ಮನ್. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತೇನ್ರಿ? ಪರಬ್ರಹ್ಮನ್ ಅಂದರೆ ಏನು ಅನ್ನುವುದನ್ನು ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ನಿಮಗೆ ಪರಬ್ರಹ್ಮನ್ ಅಂದರೆ ಅರ್ಥ ಆಯಿತು ಅಂದರೆ ಈಗ ಅಧ್ಯಾತ್ಮ ಅಂದರೆ ಅರ್ಥ ಏನು ಅನ್ನೋದನ್ನು ನೋಡಬೇಕು. ಅಧಿ ಆತ್ಮ ಅಂತ ಅಧ್ಯಾತ್ಮ. ಆತ್ಮ ಅಂದರೆ ಎಲ್ಲಿದೆ ಇದು? ನಿನ್ನೆ ಎಲ್ಲ ಮಾತಾಡಿದ್ದೇವೆ. ನಿನ್ನೆ 8 ವರ್ಷದಿಂದ ಮಾತಾಡ್ತಾನೆ ಇದ್ದೀವಿ ಆತ್ಮದ ಬಗ್ಗೆ. ಆತ್ಮ ಅನ್ನುವುದು ಎಲ್ಲಿದೆ? ಒಳಗಡೆ ಇದೆ. ಅದು ಇದೆ ಅಂತ ಗೊತ್ತು, ನೋಡಿಲ್ಲ, ನೋಡೋಕ್ಕಾಗಲ್ಲ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು, ನೀವು ಸ್ವರೂಪ ದರ್ಶನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡತಕ್ಕಂಥದ್ದೇ ನಿಮ್ಮ ಮುಂದಿರತಕ್ಕಂಥ ಸವಾಲು. ಅಂದರೆ ನನ್ನನ್ನು ನಾನು ನೋಡಿಕೊಳ್ಳುವುದು. ನಾನು ಕಣ್ಣು ಮುಚ್ಚಿಕೊಂಡು ನನ್ನನ್ನು ಕಾಣಬೇಕು. ಕಣ್ಣು ಮುಚ್ಚಿಕೊಂಡು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಣ್ಣಿಗೆ ಇರತಕ್ಕಂಥ ವ್ಯಕ್ತಿ ಹೊರಗಡೆಗೆ ನೋಡ್ತಕ್ಕಂಥದ್ದು. ಯೋಗ ಅಂದರೆ ಅರ್ಥ ಏನು ಅನ್ನೋದಕ್ಕೆ ಪತಂಜಲ ಮಹರ್ಷಿಗಳು ತಮ್ಮ 1ನೇ ಅಧ್ಯಾಯದ 2ನೇ ಸೂತ್ರದಲ್ಲಿ ಹೇಳ್ತಕ್ಕಂಥದ್ದು ಅದನ್ನು. ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂದರೆ ಕೆಲಸ, ಮನಸ್ಸಿನ ಕೆಲಸವನ್ನು ನಿರೋಧ ಮಾಡತಕ್ಕದ್ದು ಅಂದರೆ ವಿರೋಧ ಮಾಡತಕ್ಕದ್ದು. ಅಂದರೆ ಮನಸ್ಸು ನೋಡುವ ಕೆಲಸವನ್ನು ಕಣ್ಣಿನ ಮೂಲಕ ಮಾಡ್ತಾಯಿದೆ. ಮನಸ್ಸು ಕಣ್ಣಿನ ಮೂಲಕ ಹೊರಗಡೆಗೆ ನೋಡ್ತಾ ಇದೆ. ಮನಸ್ಸು ಕಿವಿಯ ಮೂಲಕ ಹೊರಗಡೆ ಕೇಳಿಸ್ಕೊಳ್ತಾ ಇದೆ. ಮನಸ್ಸು ಮೂಗಿನ ಮೂಲಕ ಹೊರಗಡೆ ಗಂಧವನ್ನು ತಗೊಳ್ತಾ ಇದೆ. ಹೀಗಾಗಿ ನಮ್ಮ ದೇಹದ ಇಂದ್ರಿಯಗಳೆಲ್ಲ ಮನಸ್ಸು ಆ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಆದರೆ ಋಷಿ ಹೇಳ್ದ, ಅದು ಅಯೋಗ. ಯೋಗ ಅಂತ ಆಗಬೇಕಾಗಿದ್ದರೆ ಹೊರಗಡೆಗೆ ಧಾವಿಸುತ್ತಿರತಕ್ಕಂತಹ ಮನಸ್ಸನ್ನು ಒಳಗಡೆಗೆ ತಗೋಬೇಕು. ಒಳಗಡೆಗೆ ತಗೋಬೇಕು ಅಂದರೆ ಹೊರಗಡೆ ನೋಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಪ್ರಯತ್ನವನ್ನು ಯಾವ ಮನಸ್ಸು ಕಣ್ಣು ಅನ್ನತಕ್ಕಂತಹ ಕಿಟಕಿಯ ಮೂಲಕ ಹೊರಗಡೆ ನೋಡ್ತಾ ಇದೆಯೋ ಆ ಕಣ್ಣನ್ನು ಮುಚ್ಚಿ
ಒಳಗಡೆ ನೋಡೋಕ್ಕೆ ಶುರು ಮಾಡಬೇಕು.